ಬೋಳಿಯಾರ್ ಗ್ರಾಮ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಅಬ್ದುಲ್ ಶಕೂರ್ ಬೊಕ್ಕ ಶ್ರೀಮತಿ ಜಯಂತಿ ನಾಗೇಶ್ ನಾಯಕ್ ಆಯ್ಕೆಯಾಯಿರು. ಒಟ್ಟು 15 ಸದಸ್ಯ ಬಲದ ಬೋಳಿಯಾರ್ ಗ್ರಾಮ ಪಂಚಾಯತ್ ಎನ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, ಆಜಿ ಬಿಜೆಪಿ ಬೆಂಬಲಿತ ಸದಸ್ಯರು ಬೊಕ್ಕ ಒಂಜಿ ಎಸ್ಟಿಪಿ ಬೆಂಬಲಿತ ಸದಸ್ಯ ಸಂಖ್ಯಾಬಲ ಉಂಟು. ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಅಬ್ದುಲ್ ಶಕೂರ್ ಎನ್ಮ ಮತ ಬೊಕ್ಕ ಉಪಾಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಶ್ರೀಮತಿ ಜಯಂತಿ ನಾಗೇಶ್ ನಾಯಕ್ ಎನ್ಮ ಓಟು ಪಡೆದು ಆಯ್ಕೆಯಾಯಿರು. ಎದುರಾಳಿಯಾದ ಸ್ಪರ್ಧಿಸಾದಿತ್ತಿನ ಬಿಜೆಪಿ ಬೆಂಬಲಿತ ಪ್ರಶಾಂತ್ ಗಟ್ಟಿ ಅಮ್ಮೆಂಬಳ ಬೊಕ್ಕ ಶ್ರೀಮತಿ ಪುಷ್ಪಾವತಿ ಆನಂದ್ ಅಭ್ಯರ್ಥಿಲು ತಲಾ ಆಜಿ ಓಟು ಪಡೆಯರು. ಎಸ್ಟಿಪಿ ಸದಸ್ಯೆ ಪಂಚಾಯತ್ಗೆ ಬರಂದೆ ಮತದಾನ ಪ್ರಕ್ರಿಯೆ ಭಾಗವಹಿಸಂದೆ ತಟಸ್ಥವಾದ ಒರಿಯರು. ಕುಡ್ಲ ಭೂ ದಾಖಲೆದ ಸಹಾಯಕ ನಿರ್ದೇಶಕರು ಗೋಪಾಲ್ ಚುನಾವಣಾಧಿಕಾರಿಯಾದ ಚುನಾವಣಾ ಪ್ರಕ್ರಿಯೆ ನಡಪಾತ್ಕೊರಿಯರು. ಅಧ್ಯಕ್ಷರಾದ ಆಯ್ಕೆಯಾಯಿನ ಅಬ್ದುಲ್ ಶಕೂರ್ ಪಾತ್ರರೊಂದು ತಂಕ್ ಬೆಂಬಲ ಕೊಡ್ದು ಈ ಅವಕಾಶ ಕೊರ್ನ ಸನ್ಮಾನ್ಯ ಸಭಾಪತಿಲು ಯುಟಿ ಖಾದರ್ ಬೊಕ್ಕ ಪಕ್ಷದ ಪ್ರಮುಖರಿಗೆ ಸ್ವರ್ಣ ಸಂದಾದ ತನ್ನನ್ನು ಬೆಂಬಲಿಸಾಯಿನ ಸದಸ್ಯರಿಗೆ ಅಭಿನಂದಿಸಾದ ತಂಕ್ಲನ ಅವಧಿಲು ಆಯ್ನಾತ್ ಅಭಿವೃದ್ಧಿ ಕಾಮಗಾರ್ಲೆನು ದುಂಬಲಿಸುವ ಪಣ್ಣು ತೆರಿಪಾದ ಮಾತಿರಲ್ಲ ಸಹಕಾರಕ್ಕೇನುಂಡಿರು. ಗ್ರಾಮಸ್ಥರಿಗೆ ಅದೇ ರೀತಿ ಬ್ಲಾಕಿಂದ ಬಂದಂಥ ನಮ್ಮ ಉಲ್ಲಾಳ ಬ್ಲಾಕ್ನ ಅಧ್ಯಕ್ಷದ ಸದಸ್ಯ ಉಲ್ಲಾಳ್ರವರಿಗೂ, ನಾಯಕರಾದ ರಮೇಶ್ ಶೆಟ್ಟಿ ಅವರಿಗೆ, ಅದೇ ರೀತಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ನಮ್ಮ ಆತ್ಮೀಯರ ಜಬ್ಬಾರ್ ಅವರಿಗೆ, ವಲಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಬೋಳಿಯಾರ್ ಅವರಿಗೆ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮಗೆ ಸಹಕಾರ ನೀಡಿದ ಜಸಿಂತ ಪಿಂಟೋರ್ ಅವರಿಗೆ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸಮೀರ್ ಅಹ್ಮದ್, ಅಬೂಬಕರ್ ಸಿದ್ದೀಕ್, ಸಾಯಿದಾ ಬಾನು, ಶಾರದಾ, ಮೈಮುನಾ ಇವರೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಗೆ ಈ ಒಂದು ಅವಧಿಯಲ್ಲಿ ನೀವು ಅಧಿಕಾರವನ್ನು ವಿಶ್ವಾಸ ಇಟ್ಟು ನನಗೆ ಕೊಟ್ಟಿದ್ದೀರಿ. ಅದನ್ನು ನಾನು ಸಂಪೂರ್ಣ ಜವಾಬ್ದಾರಿಯಲ್ಲಿ ನಿಭಾಯಿಸ್ತೇನೆ. ಈ ಗ್ರಾಮದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ. ಅದೇ ರೀತಿ ನಮ್ಮೊಂದಿಗಿಟ್ಟಂಥ ನಮ್ಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನನಗೆ ಎಲ್ಲ ವಿಧದಲ್ಲಿ ಸಹಕಾರ ಕೊಟ್ಟಂಥ ತಮಗೆಲ್ಲರಿಗೆ, ನಮ್ಮ ಕಾರ್ಯಕರ್ತರಿಗೆಲ್ಲರಿಗೆ, ಇದಕ್ಕೆ ಮೊನ್ನೆಯಿಂದ ಎಲ್ಲ ವಿಧದಲ್ಲಿ ಸಹಕರಿಸಿದಂಥ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಅಭಿವೃದ್ಧಿಗೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ. ಇಂದು ನಮ್ಮ ಶಾಸಕರು ಸನ್ಮಾನ್ಯ ಸಭಾಪತಿಲು ಪ್ರತಿನಿಧಿ ಸಾವನ ಕ್ಷೇತ್ರ ಆರನ ಮತದಾನದ ಕೇಂದ್ರಲ ಇಂದುವೆ ಅಂಚಾದ ನಮ್ಮ ಪಾಲಗ ಇಂದು ಪ್ರತಿಷ್ಠಿತ ಕ್ಷೇತ್ರ. ಕಾಂಗ್ರೆಸ್ ಬೆಂಬಲಿತ ಮಾತಾ ಸದಸ್ಯರು ಒಗ್ಗಟ್ಟಿರದ ಇತ್ತೊಂದು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಿದ್ದಾರೆ. ದುಂಬದ ದಿನಕ್ಲೆಡು ಶಾಸಕರನ್ನ ಬೆಂಬಲದ ಅಭಿವೃದ್ಧಿ ಕಾಮಗಾರನ ಮಲ್ಪ ಪಂಡದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಬಿಕೆ ಅಬ್ದುಲ್ ಜಬ್ಬಾರ್ ಬೋಳಿಯಾರ್, ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಂದಾಯರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಬೆಂಬಲಿತ ಅಭ್ಯರ್ಥಿಗಳಾದಂಥ ಅಬ್ದುಲ್ ಶಕೂರ್ ರವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಜಯಂತಿ ನಾಯ್ಕರವರು, ಇಲ್ಲಿಯ ಪಂಚಾಯತ್ ಸದಸ್ಯರುಗಳ ಎಲ್ಲರ ಸಹಕಾರದಿಂದ ಮತ ಪಡೆದು ಇವತ್ತು ಆಯ್ಕೆಯಾಗಿದ್ದಾರೆ. ಇವರ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೂ ಮತ್ತು ಇಲ್ಲಿಯ ಪಕ್ಷದ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರು ಹಿರಿಯವರಾದಂಥ ರಮೇಶ್ ಶೆಟ್ಟಿಯವರು, ಇಲ್ಲಿನ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ರವರು, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಪಕ್ಷದ ಹಿರಿಯ ನಾಯಕರಾದಂಥ ಜಬ್ಬರ್ರವರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಈ ಪಂಚಾಯತ್ ಸದಸ್ಯರು ಒಟ್ಟಾಗಿ ನೀವೆಲ್ಲ ಕೆಲಸ ನಿರ್ವಹಿಸಿಕೊಂಡು ಬೋಳಿಯಾರ್ ಪಂಚಾಯತ್ ಈ ರಾಜ್ಯದಲ್ಲಿ ಒಂದು ಮಾದರಿ ಪಂಚಾಯತಿಯಾಗಿ ಹೆಸರು ಬರುವಂತೆ ನಿಮ್ಮೆಲ್ಲರ ಸಹಕಾರ, ಸದಸ್ಯರೆಲ್ಲ ಸಹಕಾರ ಕೊಡಬೇಕು. ಈ ಭಾಗದಿಂದ ವಿಧಾನಸಭೆಗೆ ಚುನಾಯಿತರಾದಂಥ ಜನಪ್ರಿಯ ಶಾಸಕರಾಗಿದ್ದುಕೊಂಡು ಈಗ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ಈ ಒಂದು ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಈ ಗ್ರಾಮ ಪಂಚಾಯತ್ ಒಳ್ಳೆಯ ಹೆಸರು ಪಡೆಯುವಂತೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಉತ್ತಮ ಗ್ರಾಮ ಪಂಚಾಯತ್ ಅಂತ ಹೆಸರು ಬರಲಿಕ್ಕೆ ತಮ್ಮೆಲ್ಲರ ಮಗದೊಮ್ಮೆ ಎಲ್ಲ ಪಂಚಾಯತ್ ಸದಸ್ಯರುಗಳ ಸಹಕಾರ ಬೇಡಿಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಪಂಚಾಯತ್ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರವರ ಕ್ಷೇತ್ರಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ನ ಸದಸ್ಯರ ಗಮನಕ್ಕೆ ತಂದು ಅವರಿಂದ ಅಭಿಪ್ರಾಯ ಪಡ್ಕೊಂಡು ಮತ್ತೆ ಒಂದು ಒಮ್ಮತದ ತೀರ್ಮಾನ ಕೈಗೊಂಡು ಪಂಚಾಯತಿನ ಅಭಿವೃದ್ಧಿಗೆ ತಾವೆಲ್ಲ ಸಹಕಾರ ಮಾಡಿಕೊಂಡು ಇವತ್ತು ಬೋಳಿಯಾರು ಗ್ರಾಮ ಪಂಚಾಯತ್ಗೆ ಎರಡನೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಮಗೆ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಅಬ್ದುಲ್ ಶಕೂರ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಜಯಂತಿ ನಾಯ್ಕರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ
ಉಳ್ಳಾಲ ಬ್ಲಾಕ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಜಸಿಂತಾ ಪಿಂಟೋರವರು, ಗೌರವಾನ್ವಿತ ಎಲ್ಲ 8 ಸದಸ್ಯರುಗಳು, ಮಾಜಿ ಗ್ರಾಮ ಪಂಚಾಯತಿನ ಇಬ್ರಾಹಿಂರವರು, ಅಬ್ದುಲ್ ಖಾದರ್ ಅವರು, ಮಾಜಿ ಗ್ರಾಮ ಪಂಚಾಯತಿನ ಸದಸ್ಯರಾದ ಯೂಸುಫರವರು, ರಮೇಶ್ ಶೆಟ್ಟಿಯವರು ಮತ್ತು ಎಲ್ಲರೂ ಒಟ್ಟುಗೂಡಿ ಸಹಕಾರ ಮಾಡಿಕೊಂಡು ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಈ ಒಂದು ಗ್ರಾಮ ಪಂಚಾಯತ್ ನಮಗೆ ಒದಗಿ ಬಂದಿದೆ. ಈ ಒಂದು ಇನ್ನು ಬರುವ ಈ ಒಂದು ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿ ನಮ್ಮ ಊರಿನ ಎಲ್ಲ ಅಭಿವೃದ್ಧಿಗೆ ತಾವು ಪಾತ್ರರಾಗಿ ನಿಮಗೆ ಚುನಾವಣೆಯಲ್ಲಿ ಯಾರು 8 ಜನರನ್ನು ಗೆಲ್ಲಿಸಿದ್ದಾರೆ ಊರಿನವರು, ಅವರಿಗೆ ನೀವು ಆ ಸಂದ ಜಯವನ್ನು ನೀವು ತೋರಿಸಿ ಇವತ್ತು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಊರಿನ ಎಲ್ಲರಿಗೂ ವಿಶ್ವಾಸ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡು ಹೋಗುವಂಥ ಶಕ್ತಿ ಆ ದೇವರು ನೀಡಲಿ ಎಂದು ಹಾರಿಕೊಂಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳ್ಯಾರ್, ಮಾಜಿ ಅಧ್ಯಕ್ಷರು ಶ್ರೀಮತಿ ಜಸಿಂತಾ ಪಿಂಟೋ, ಮಾಜಿ ಸದಸ್ಯರು ಎಂಎಸ್ ಯೂಸುಫ್, ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಶುಭ ಹಾರೈಸಿದರು. ಬೋಳ್ಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಆಗಮಿಸಿದಂಥ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರೇ, ಈಗ ತಾನೇ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾಗಿ ಆಯ್ಕೆಯಾದ ಅಬ್ದುಲ್ ಶಕೂರ್ ಅವರೇ, ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಜಯಂತಿ ನಾಯ್ಕರವರೇ, ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾದ ಅಬ್ದುಲ್ ಜಬ್ಬಾರ್ರವರೇ, ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಹಮ್ಮದ್ರವರೇ, ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿನ ಸದಸ್ಯರಾದ ಇಬ್ರಾಹಿಂ ಅವರೇ, ಅಬ್ದುಲ್ ಖಾದರ್ ಅವರೇ, ಅದೇ ರೀತಿ ಯೂಸುಫ್ನವರೇ, ಅದೇ ರೀತಿ ನಮ್ಮ ಹಿರಿಯ ನಾಯಕರುಗಳಾದ ಅಬ್ದುಲ್ ಲತೀಫ್ರವರೇ, ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದಂಥ ಅಬ್ದುಲ್ ಶಕೂರ್ ಹಾಗೂ ಜಯಂತಿ ನಾಯಕರ ಸಹಕರಿಸಿದ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ. ನಮಗೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಯಾಕಂತ ಹೇಳಿದರೆ 2ನೇ ಬಾರಿ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತ ಅಬ್ದುಲ್ ಶಕೂರ್ ಹಾಗೂ ಜಯಂತಿ ನಾಯಕರವರು ಗ್ರಾಮ ಪಂಚಾಯತ್ 8 ಸದಸ್ಯರ ಸಹಕಾರದಿಂದ ಇವತ್ತು ಆಯ್ಕೆಯಾಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಯಾವುದೇ ಆಮಿಷಗಳಿಗೆ ಕೂಡ ಬಲಿಯಾಗದೆ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೇವೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ ಬೋಳ್ಯಾರ್ ಗ್ರಾಮ ಪಂಚಾಯತಲ್ಲಿ. ಅದಲ್ಲದೆ ನಮ್ಮ ಶಾಸಕರು ಅದೇ ರೀತಿ ವಿಧಾನಸಭೆಯ ಸ್ಪೀಕರ್ ಆದ ಯುಟಿ ಖಾದರ್ ಇದೇ ಕ್ಷೇತ್ರದಲ್ಲಿ ಮತ ಇದ್ದ ಕಾರಣ ಈ ಗ್ರಾಮ ಕೂಡ ಅವರ ಒಂದು ಇದ್ದ ಕಾರಣ ನಮ್ಮ ಒಂದು ಇದನ್ನು ಕೆಳಗಿಳಿಸಬೇಕಂತೇಳಿ ಬಹಳ ವಿರೋಧ ಪಕ್ಷದವರು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ ಅವರ ಪ್ರಯತ್ನ ಫಲ ಆಗದೆ ನಮ್ಮ ಎಲ್ಲ 8 ಜನ ಸದಸ್ಯರು ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯೊಡ್ಡದೆ 8 ಮತಗಳನ್ನು ಕೂಡ ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಕಿ ತೋರಿಸಿ ಗೆಲುವನ್ನು ಸಾಧಿಸಿದ್ದಾರೆ. ಬೋಳ್ಯಾರ್ ಗ್ರಾಮ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಏಕೆಂದರೆ ನಮ್ಮ ನೆಚ್ಚಿನ ಶಾಸಕರು ವಿಧಾನ ಪರಿಷತ್ ಸಭಾಪತಿಯೂ ಆದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಇಂದು ನಮ್ಮ ಗ್ರಾಮದ ಮತದಾರರು ಆದಂತಹ ಕಾರಣ ನಮ್ಮ ಬೋಳ್ಯಾರ್ ಗ್ರಾಮ ಇಂದು ಪ್ರತಿಷ್ಠಿತ ಕ್ಷೇತ್ರವಾಗಿದೆ. ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲುವುದು ನಮಗೆ ಅನಿವಾರ್ಯ ಕಾರಣವಾಗಿತ್ತು. ಅದಕ್ಕಾಗಿ ಸಹಕಾರ ನೀಡಿದ ತಮ್ಮ ಪಂಚಾಯತಿನ ಎಲ್ಲ ಸದಸ್ಯರಿಗೂ ರಮೇಶ್ ಶೆಟ್ಟಿಯವರು ಹೇಳಿದಾಗೆ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾವು ಕಾಂಗ್ರೆಸ್ ಪಕ್ಷದ ಸೇನಾನಿಗಳೆಂದು ತೋರಿಸಿಕೊಟ್ಟಂಥ ನಮ್ಮ ಪಂಚಾಯತಿನ ಕಾಂಗ್ರೆಸ್ ಬೆಂಬಲಿತ 8 ಸದಸ್ಯರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಶಕೂರ್ರವರೇ, ಜಯಂತಿಯವರೇ, ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಗ್ರಾಮದ ಜನತೆಯ ಸಮಸ್ಯೆಗಳನ್ನು ಶೀಘ್ರವಾಗಿ ಸ್ಪಂದಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟು ನಮಗೆ ಇನ್ನು ಈ ಪಂಚಾಯತಿನ ಮುಂದಿನ ಚುನಾವಣೆಯಲ್ಲೂ ಅಧಿಕಾರ ವಹಿಸಿಕೊಂಡು ನಮ್ಮ ಈ ಬೋಳ್ಯಾರ್ ಗ್ರಾಮ ಪಂಚಾಯತಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗಲು ನಿಮ್ಮ ಸಹಕಾರ, ನಿಮ್ಮ ಕಾರ್ಯವೈಖರಿ ನಮಗೆ ಅತಿ ಅಗತ್ಯ. ಆದುದರಿಂದ ನಮ್ಮ ಗ್ರಾಮಸ್ಥರ ಎಲ್ಲ ಸಮಸ್ಯೆಗಳು ಸ್ಪಂದಿಸಿ ನಮಗೆ ಬೋಳ್ಯಾರಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಭದ್ರಕೋಟೆಯಾಗಿ ಬೋಳ್ಯಾರ್ ಗ್ರಾಮವನ್ನು ಪರಿವರ್ತಿಸಲು ತಮ್ಮ ಈ ಅವಧಿಯಲ್ಲಿ ತಾವು ಶ್ರಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಗ್ರಾಮ ಪಂಚಾಯತಿನ ಅಧ್ಯಕ್ಷ ಉಪಾಧ್ಯಕ್ಷರ ದ್ವಿತೀಯ ಹಂತದ ಚುನಾವಣೆ ನಡೆಯಿತು. ಈ ಚುನಾವಣೆಯು ಸುಶ್ರುತವಾಗಿ ನಡೆಯಿತು. ಏನು ಗದ್ದಲ ಇಲ್ಲದೆ ಅತ್ಯುತ್ತಮ ರೀತಿಯಲ್ಲಿ ನಡೆಯಿತು. ಮತ್ತು ನಮ್ಮ ಅಬ್ದುಲ್ ಶಕೂರ್ ಮತ್ತು ಜಯಂತಿಕ ಇವರನ್ನು ನಮ್ಮ ಸದಸ್ಯರು, ನಾವು 8 ಜನ ಸದಸ್ಯರಿದ್ದರು, ಯಾರು ಕೂಡ ಅಡ್ಡಮತ ಹಾಕದೆ ನಮ್ಮ ಅಬ್ದುಲ್ ಶಕೂರ್ ಮತ್ತು ಜಯಂತಿಯವರನ್ನು ನಾವು ಗೆಲ್ಲಿಸಿ ನಮ್ಮ ಬಲವನ್ನು ಇವತ್ತು ಇಲ್ಲಿ ಪ್ರದರ್ಶಿಸಿದ್ದೇವೆ. ನಾವು ಅಬ್ದುಲ್ ಶಕೂರ್ ಮತ್ತು ಜಯಂತಿಯವರ ನೇತೃತ್ವದಲ್ಲಿ ಈ
ಪಂಚಾಯತ್ ಬೋಳ್ಯಾರ್ ಗ್ರಾಮ ಪಂಚಾಯತ್ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗಲಿ ಎಂದುಕೊಂಡು ನಾನು ಆಶಿಸುತ್ತೇನೆ ಮತ್ತು ಹಾರೈಸುತ್ತೇನೆ. ಕಳೆದ 2.5 ವರ್ಷದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿ ಇದೇ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಇಂಥದೇ ಸಹಕಾರ ಮುಂದೆ ಕೂಡ ಚುನಾಯಿತರಾದ ನಮ್ಮ ಅಬ್ದುಲ್ ಶಕೂರ್ ಮತ್ತು ಜಯಂತಿಯವರಿಗೆ ಕೊಡಬೇಕೆಂದು ನಾನು ಸದಸ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಇಷ್ಟರ ತನಕ ಆಗದ ಅಭಿವೃದ್ಧಿಗಳನ್ನು ನಾವು 2.5 ವರ್ಷದಲ್ಲಿ ಮಾಡಿದ್ದೇವೆ. ಮುಂದೆ 2.5 ವರ್ಷದಲ್ಲಿ ಕೂಡ ನಮ್ಮ ಗ್ರಾಮವನ್ನು ಉನ್ನತ ಮಟ್ಟಕ್ಕೆ ಏರಿಸುವ ಶಕ್ತಿ ನಮ್ಮಲ್ಲಿ ಇದೆ. ಇದನ್ನು ನಾವು ಸಾಬೀತುಪಡಿಸುತ್ತೇವೆ ಅಂತ ಹೇಳಿಕೊಂಡು ನಿಮ್ಮ ಇದರಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಬ್ಲಾಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ರಮೇಶ್ ಶೆಟ್ಟಿಯವರು, ಸದಸ್ಯ ಉಳ್ಳಲ್ರವರು ಮತ್ತು ಇಲ್ಲಿ ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ರಾತ್ರಿ ಹಗಲು ಅಂತ ಹೇಳಿಕೊಂಡು ಫೋನಿನ ಮುಖಾಂತರ ನಮಗೆ ನಮ್ಮಲ್ಲಿ ಸಂಪರ್ಕದಲ್ಲಿಟ್ಟು ನಮಗೆ ಏನು ಕುಂದುಕೊರತೆಗಳು ಬರದ ಹಾಗೆ ಅವರು ನೋಡಿದ್ದಾರೆ. ತುಂಬ ಆಮಿಷಗಳು ಬಂದಿತ್ತು, ಆದರೆ ನಾವು ಯಾವುದಕ್ಕೂ ಜಗ್ಗಲಿಲ್ಲ, ಯಾರನ್ನೂ ಸಹ ನಾವು ಬಿಡಲಿಲ್ಲ. ಯಾಕೆಂದರೆ ನಮಗೆ ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷನ ಕೇವಲ ಸದಸ್ಯರು ಮಾತ್ರ ಚುನಾಯಿತಿ ಆರಿಸಿ ಬಂದವರು ಅವರನ್ನು ಚುನಾಯಿಸಿ ವಿಜಯಿಸಿ ಮಾಡಿದ್ದೇವೆ. ಆದರೆ ನಮ್ಮನ್ನು ಈ ಸದಸ್ಯರನ್ನಾಗಿ ಮಾಡಿದ ನಮ್ಮ ಗ್ರಾಮಸ್ಥರಿಗೆ ನಾವು ಚುಕ್ಕೆ ಬರದ ಹಾಗೆ ನಾವು ನೋಡಿದ್ದೇವೆ. ಮತ್ತು ಇವತ್ತು ನಾವು ಯಾಕೆ ಪಣ ತೊಟ್ಟಿದ್ದೆ ಅಂತ ಹೇಳಿದರೆ, ನಮ್ಮ ಕ್ಷೇತ್ರದಲ್ಲೇ ಮತದಾರರಾಗಿ ಶಾಸಕರಾಗಿ ಉನ್ನತ ಸ್ಥಾನಕ್ಕೆ ನಾವು ಏರಿಸಿದ್ದೇವೆ. ಅವರ ಹೆಸರಿಗೆ ಚುಕ್ಕೆ ಬರದ ಹಾಗೆ ನಾವು ಅವರನ್ನು ಕಾಪಾಡಿದ್ದೇವೆ. ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ಒಟ್ಟಿಗೆ ನಿಂತು ನಮಗೆ ಸಹಕರಿಸಿದರೆ ಅವರ ಹೆಸರನ್ನು ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಏರಿಸಲು ನಾವೆಲ್ಲರೂ ಪಣ ತೊಡಬೇಕಂತ ಹೇಳಿಕೊಂಡು ಕೇಳಿಕೊಳ್ಳುತ್ತಾ, ಈ 2.5 ವರ್ಷದ ಅವಧಿಯಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ಕೊಂಡು ಆರಿಸಿದ ನಿಮಗಿಬ್ಬರಿಗೂ ಸಹ ನಾನು ದೇವರ ಆಶೀರ್ವಾದಗಳನ್ನು ಬೇಡುತ್ತಾ, ದೇವರು ನಿಮಗೆ ಕೆಲಸ ಮಾಡಲು ಶಕ್ತಿ ಆಯುರಾರೋಗ್ಯ ಕರುಣಿಸಲಿ ಎಂದು ಬೇಡುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಬೋಳ್ಯಾರ್ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರು ಮೊಹಮ್ಮದ್, ಸಾಮಾಜಿಕ ಜಾಲತಾಣದ ಎಂಐ ಹನೀಫ್, ಬೋಳ್ಯಾರ್ ಮಸೀದಿ ಬಳಿ ಶಾಲಾಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷರು ಉಬೇದ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಎಂಆರ್ ಹೈದರ್, ಗ್ರಾಮ ಸಮಿತಿ ಮಾಜಿ ಅಧ್ಯಕ್ಷರು ಲತೀಫ್ ಹಾಜಿ, ಬೋಳ್ಯಾರ್ ಗ್ರಾಮ ಕಾಂಗ್ರೆಸ್ ಉಸ್ತುವಾರಿ ಮುನೀರ್ ಬಂಡಸಾಲೆ, ಬೋಳ್ಯಾರ್ ವಲಯ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಬಿಎಚ್ ಸುಲೇಮಾನ್, ಬೋಳ್ಯಾರ್ ಗ್ರಾಮ ವಾರ್ಡ್ ಸಮಿತಿ ಅಧ್ಯಕ್ಷರು, ಬೂತ್ ಸಮಿತಿ ಅಧ್ಯಕ್ಷರು ಬೊಕ್ಕ ಗ್ರಾಮ ಪಂಚಾಯತ್ ಸದಸ್ಯರು ಈ ಪೊರ್ತೋಟುಗೈತಾರೆ.